ಕರ್ನಾಟಕದ ಪ್ರತಿಷ್ಠಿತ ರಿಯಲ್ ಎಸ್ಟೇಟ್ ಸಂಸ್ಥೆ ಇನ್ಲ್ಯಾಂಡ್ ಬಿಲ್ಡರ್ಸ್ ಆಯೋಜಿಸಿರುವ 3ನೇ ವರ್ಷದ 20 ದಿನಗಳ ಪ್ರಾಪರ್ಟಿ ಮೇಳ 2021 ಮಂಗಳೂರಿನ ನವಭಾರತ ವೃತ್ತ ಸಮೀಪದ ಇನ್ಲ್ಯಾಂಡ್ ಆರ್ನೆಟ್ನಲ್ಲಿ ನಡೆಯುತ್ತಿದ್ದು ಜನತೆಯಿಂದ ಅಭೂತಪೂರ್ವ ಸ್ಪಂದನೆ ದೊರಕಿದೆ. ಈ ಪ್ರಾಪರ್ಟಿ ಮೇಳವನ್ನು ಫೆಬ್ರವರಿ 8ರಂದು ಉದ್ಘಾಟಿಸಲಾಗಿತ್ತು. ಇನ್ಲ್ಯಾಂಡ್ ಆಯೋಜಿಸಿದ್ದ ಮೊದಲ 2 ಪ್ರಾಪರ್ಟಿ ಮೇಳಗಳು ಜನಪ್ರಿಯವಾದಂತೆಯೇ ಈ 3ನೇ ಪ್ರಾಪರ್ಟಿ ಮೇಳವು ಅತ್ಯಂತ ಜನಪ್ರಿಯವಾಗಿ ಜನರ ಮನಸೂರೆಗೊಂಡಿದೆ. ಕೋವಿಡ್ ಸಾಂಕ್ರಾಮಿಕದಿಂದಾಗಿ ಎಲ್ಲೆಡೆ ಇರುವ ನಿರಾಶಾದಾಯಕ ವಾತಾವರಣದ ನಡುವೆ ಈ ಬಾರಿ ಪ್ರಾಪರ್ಟಿ ಮೇಳ ನಡೆಸಬೇಕೇ ಅಥವಾ ಬೇಡವೇ ಎಂಬ ದೊಡ್ಡ ನಿರ್ಧಾರವನ್ನು ನಾವು ಕೈಗೊಳ್ಳಬೇಕಿತ್ತು. ಆದರೆ ಇನ್ಲ್ಯಾಂಡ್ ಪ್ರಾಪರ್ಟಿ ಮೇಳಕ್ಕೆ ಈ ಹಿಂದೆ ಯಾವತ್ತೂ ದೊರಕಿದ್ದ ಉತ್ತಮ ಸ್ಪಂದನೆಯನ್ನು ಗಮನಿಸಿ ಈ ಕಾರ್ಯಕ್ರಮವನ್ನು ಆಯೋಜಿಸುವ ನಿರ್ಧಾರವನ್ನು ಕೈಗೊಂಡಿದ್ದೇವೆ. ನಾವು ಸರಿಯಾದ ನಿರ್ಧಾರವನ್ನೇ ಕೈಗೊಂಡೆವು ಎಂಬ ಸಮಾಧಾನ ಈಗ ನಮಗಿದೆ. ಈ ಪ್ರಾಪರ್ಟಿ ಮೇಳಕ್ಕೆ ಅಭೂತಪೂರ್ವ ಸ್ಪಂದನೆ ದೊರಕಿದೆ. ಆಸ್ತಿಯಲ್ಲಿ ಹೂಡಿಕೆ ಮಾಡಲು ಇದು ಅತ್ಯುತ್ತಮ ಸಮಯ ಕೂಡ ಆಗಿದೆ. ಷೇರುಗಳು ಅಥವಾ ಠೇವಣಿಗಳಲ್ಲಿ ಹೂಡಿಕೆ ಈಗಿನ ಸಾಂಕ್ರಾಮಿಕದ ಸಮಯದಲ್ಲಿ ಹೆಚ್ಚು ರಿಸ್ಕ್ ಹೊಂದಿದೆ ಹಾಗೂ ರಿಯಲ್ ಎಸ್ಟೇಟ್ ಸ್ಥಿರ ಸುರಕ್ಷಿತವಾಗಿದೆಯಂತ ಸಾಂಕ್ರಾಮಿಕದ ಸಂದರ್ಭ ಕಂಡುಬಂದಿದೆಯಂತ ಇನ್ಲ್ಯಾಂಡ್ ಸಮೂಹದ ಅಧ್ಯಕ್ಷ ಹಾಗೂ ಆಡಳಿತ ನಿರ್ದೇಶಕರಾದ ಸಿರಾಜ್ ಅಹಮದ್ ಹೇಳಿದರು. ಇನ್ಲ್ಯಾಂಡ್ ಕೂಡ ಇತ್ತೀಚೆಗೆ ಅತ್ಯಾಧುನಿಕ ವಾಣಿಜ್ಯ ಪ್ರಾಜೆಕ್ಟ್ ಇನ್ಲ್ಯಾಂಡ್ ಬಿಸಿನೆಸ್ ಪಾರ್ಕ್ ಅನ್ನು ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಹಾಗೂ ಭಾರತ್ ಮಾಲ್ ಸಮೀಪ ಚಾಲನೆ ನೀಡಿದೆ. ಈ ವಾಣಿಜ್ಯ ಪ್ರಾಜೆಕ್ಟ್ ಸ್ಥಳೀಯ ಖರೀದಿಗಾರರು ಹಾಗೂ ಎನ್ಆರ್ಐಗಳನ್ನು ಆಕರ್ಷಿಸ್ತಾ ಇದ್ದು, ನಗರದ ಪ್ರಮುಖ ಭಾಗಗಳಲ್ಲಿ ಕಚೇರಿ ಹೊಂದಲು ಬಯಸುವವರಿಗೆ ಇದು ಅನುಕೂಲವಾಗಲಿದೆ. ಮಂಗಳೂರು ಸ್ಮಾರ್ಟ್ ಸಿಟಿ ಅಂತ ಘೋಷಣೆಯಾದ ನಂತರ ಇಲ್ಲಿ ಐಟಿ ಸಹಿತ ಹೆಚ್ಚಿನ ಉದ್ಯಮಗಳಿಗೆ ಪೂರಕವಾಗಿದೆ. ಹಲವು ವೈದ್ಯರು ಈಗಾಗಲೇ ಬಹಳಷ್ಟು ದಟ್ಟಣೆ ಇರುವ ಕಂಕನಾಡಿ ಫಳ್ನೀರ್ ಬದಲು ಇಲ್ಲಿ ತಮ್ಮ ಕ್ಲಿನಿಕ್ ಆರಂಭಿಸಲು ಉತ್ಸುಕತೆ ತೋರಿದ್ದಾರೆ. ಒಂದು ಪ್ರಯೋಜನಕಾರಿ ಅಂಶವೆಂದರೆ ಗ್ರಾಹಕರು ನಿರ್ಮಾಣ ಅವಧಿಯುದ್ದಕ್ಕೂ ಕಂತಿನ ಮೂಲಕ ಮೊತ್ತವನ್ನು ಪಾವತಿಸಬಹುದಾಗಿದೆ ಅಂತ ತಿಳಿಸಿದರು. ಈಗಿನ ಮಿತದರಗಳನ್ನು ಪರಿಗಣಿಸಿದಾಗ ಮನೆ ಖರೀದಿಸಲು ಅಥವಾ ವಾಣಿಜ್ಯ ಸ್ಥಳವನ್ನು ಖರೀದಿಸಲು ಬಯಸುವವರಿಗೆ ಈಗಿನ ಸಮಯಕ್ಕಿಂತ ಹೆಚ್ಚಿನ ಅನುಕೂಲಕರ ಸಮಯ ಮತ್ತೊಂದಿಲ್ಲ. ಈ ಸಾಂಕ್ರಾಮಿಕ ಅಂತ್ಯಗೊಂಡು ಆರ್ಥಿಕತೆ ಮತ್ತೆ ಪುಟಿದೇಳುವಾಗ ಮತ್ತೆ ಆಸ್ತಿ ದರಗಳು ಗಣನೀಯವಾಗಿ ಏರಿಕೆಯಾಗುವ ನಿರೀಕ್ಷೆ ಇದೆ. ಆದ್ದರಿಂದ ಜಾಣ ಖರೀದಿದಾರರು ಈಗಾಗಲೇ ತಮ್ಮ ನಿರ್ಧಾರಗಳನ್ನು ಅಂತಿಮಗೊಳಿಸಿ ಹೂಡಿಕೆ ಮಾಡಿ ರಿಯಾಯಿತಿ ದರದಲ್ಲಿ ಮನೆ ಅಥವಾ ವಾಣಿಜ್ಯ ಸ್ಥಳಗಳನ್ನು ತಮ್ಮದಾಗಿಸಿಕೊಳ್ಳಬಹುದು. ಈ ಪ್ರಾಪರ್ಟಿ ಮೇಳ ಇನ್ನೂ 10 ದಿನ ಮುಂದುವರಿಯಲಿದ್ದು, ಈಗಾಗಲೇ ಹಲವು ಮಂದಿ ಖರೀದಿಸಲು ಮುಂದೆ ಬಂದಿದ್ದಾರೆ ಹಾಗೂ ಹಲವು ಯೋಜನೆಗಳು ಅತಿ ಶೀಘ್ರದಲ್ಲೇ ಸೋಲ್ಡ್ ಔಟ್ ಆಗ್ತಾ ಇದೆ. ಪ್ರಾಪರ್ಟಿ ಮೇಳ ನಡೆಯುವ ಸ್ಥಳ 3ನೇ ಅಂತಸ್ತು ಇನ್ಲ್ಯಾಂಡ್ ಆರ್ನೆಟ್, ನವಭಾರತ್ ವೃತ್ತ, ಮಂಗಳೂರು. ಫೆಬ್ರವರಿ 8ರಿಂದ ಫೆಬ್ರವರಿ 28ರವರೆಗೆ ಪ್ರಾಪರ್ಟಿ ಮೇಳ ಆಯೋಜನೆ. ಸಮಯ ಬೆಳಗ್ಗೆ 9:30ರಿಂದ ಸಂಜೆ 7:30ರವರೆಗೆ. ದೂರವಾಣಿ 9972089099 9972014055. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮಂಗಳೂರು.